ಕೆನರಾ ಬ್ಯಾಂಕ್ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ಕೆನರಾ ರಿಟೇಲ್ ಮೇಳ 2025 ಇದೇ ಅಕ್ಟೋಬರ್ 11 ಮತ್ತು 12ರಂದು ಉಡುಪಿ ಎಂಜಿಎಂ ಕಾಲೇಜ್ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಕೆನರಾ ಬ್ಯಾಂಕ್ ಮಣಿಪಾಲ್ ಸರ್ಕಲ್ ಕಚೇರಿಯ ಜನರಲ್ ಮ್ಯಾನೇಜರ್ ಎಚ್.ಕೆ. ಗಂಗಾಧರ್ ತಿಳಿಸಿದರು. ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ 2 ದಿನಗಳ ಮೇಳವು ಬೆಳಗ್ಗೆ 9:30ರಿಂದ ಸಂಜೆ 6:30ರವರೆಗೆ ನಡೆಯಲಿದೆ. ಈ ಮೇಳದಲ್ಲಿ ಭಾಗವಹಿಸಲು ಮುಕ್ತ ಅವಕಾಶ ಕಲ್ಪಿಸಲಾಗಿದೆ. ಯಾವುದೇ ಪ್ರವೇಶ ಶುಲ್ಕ ಇರುವುದಿಲ್ಲ. ಪೂರ್ವ ಪಾವತಿ ಪೆನಾಲ್ಟಿ ಇರುವುದಿಲ್ಲ. ವಾಹನ ಸಾಲಕ್ಕೆ ಕೇವಲ 10% ಮುಂಗಡ ಪಾವತಿ, ಉಳಿದ ಹಣವನ್ನು ಮಾಸಿಕ 84 ಕಂತುಗಳಲ್ಲಿ ಮರುಪಾವತಿಸಲು ಅವಕಾಶವಿದೆ. ಸಂಸ್ಕರಣಾ ಶುಲ್ಕ ಇರುವುದಿಲ್ಲ. ಜಾಮೀನು ಅಗತ್ಯವಿಲ್ಲ. ಗೃಹ ಸಾಲಕ್ಕೆ 30 ವರ್ಷಗಳವರೆಗೆ ಗರಿಷ್ಠ ಮರುಪಾವತಿಯ ಅವಕಾಶವಿದೆ. ಸ್ಥಳದಲ್ಲೇ ಸಾಲದ ಮಂಜೂರಾತಿ ಪಡೆಯಲು ಪಾನ್ ಕಾರ್ಡ್, ಆಧಾರ್ ಕಾರ್ಡ್, 3 ವರ್ಷದ ಐಟಿ ರಿಟರ್ನ್ಸ್, 6 ತಿಂಗಳ ಸಂಬಳ ಚೀಟಿ ತರಬೇಕು ಎಂದರು. ಅಕ್ಟೋಬರ್ 11ರಂದು ಶಾಸಕ ಯಶ್ಪಾಲ್ ಸುವರ್ಣ ಅವರು ಈ ಮೇಳಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಎಸ್ಪಿ ಹರಿರಾಮ್ ಶಂಕರ್, ಉದ್ಯಮಿ ಪ್ರಸಾದ್ ರಾಜ್ ಕಾಂಚನ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ರಾಜ್ಯದ ಪ್ರತಿಷ್ಠಿತ ಬಿಲ್ಡರ್ಸ್ ಹಾಗೂ ವಿವಿಧ ಕಂಪನಿಯ ಮಳಿಗೆಗಳು ಇರಲಿದೆ ಎಂದು ತಿಳಿಸಿದರು. ಇದೇ ತಿಂಗಳ 11 ಮತ್ತು 12ನೇ ತಾರೀಕು ದೀಪಾವಳಿ ಹಬ್ಬ ಹತ್ತಿರ ಬರ್ತಾ ಇದೆ. ಹಬ್ಬದ ವಾತಾವರಣ ಎಲ್ಲ ಕಡೆ ಇದೆ. ಅದೇ ರೀತಿಯಾಗಿ ನಮ್ಮ ಬ್ಯಾಂಕಿನಲ್ಲೂ ಸಹ ಹಬ್ಬದ ವಾತಾವರಣ ಇದೆ. ಸುಮಾರು ಜನರಿಗೆ ಕನಸಿರುತ್ತೆ, ಒಂದು ಕನಸಿನ ಮನೆ ಆಗಬೇಕು, ಜೊತೆಗೆ ವಾಹನವನ್ನು ಕೊಡಬೇಕು ಅಂತೇಳಿ. ಆ ಒಂದು ದೀಪಾವಳಿಯ ಸಂದರ್ಭದಲ್ಲಿ ಭಾಳಷ್ಟು ಜನ ಹೊಸ ಮನೆಗಳನ್ನು ಖರೀದಿ ಮಾಡೋದು, ಅದರ ಜೊತೆಗೆ ಹೊಸ ವಾಹನಗಳನ್ನು ಖರೀದಿ ಮಾಡೋದಕ್ಕೆ ಮುಂದೆ ಬರ್ತಾರೆ. ಅದಕ್ಕೋಸ್ಕರ ಅವರಿಗೆ ನಾವು ಒಂದು ಪ್ಲಾಟ್ಫಾರ್ಮ್ ಒದಗಿಸ್ಕೊಡ್ತಾ ಇದ್ದೀವಿ. ಕೆನರಾ ರಿಟೇಲ್ ಎಕ್ಸ್ಪೋ 2025 ಹೆಸರಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಇದೇ ತಿಂಗಳ ಅಕ್ಟೋಬರ್ 11 ಮತ್ತು 12ನೇ ತಾರೀಕು ಎಂಜಿಎಂ ಮೈದಾನದಲ್ಲಿ ಬೆಳಿಗ್ಗೆ 9:30ರಿಂದ ಸಾಯಂಕಾಲ 6:30 ಗಂಟೆ ತನಕ ಈ ಎಕ್ಸ್ಪೋ ಇರುತ್ತೆ. 2 ದಿನ ಅಂದರೆ ಇದಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಯಶ್ಪಾಲ್ ಸುವರ್ಣ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಹರಿರಾಮ್ ಶಂಕರ್ ಅವರು, ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಾರೆ. ಅದೇ ರೀತಿಯಾಗಿ ಪ್ರಸಾದ್ ರಾಜ್ ಕಾಂಚನ್ ಅವರು, ನಮ್ಮ ಕಾಂಚನ ಆಟೋಮೊಬೈಲ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಹೆಸರಾಂತ ಉದ್ಯಮಿಗಳು, ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಗೆಸ್ಟ್ ಆಗಿ ಬರ್ತಾರೆ. ಈ ಕಾರ್ಯಕ್ರಮದಲ್ಲಿ ಸುಮಾರು ಹೆಸರಾಂತ ಬಿಲ್ಡರ್ಗಳು, ರಾಜ್ಯದ ಹೆಸರಾಂತ ಬಿಲ್ಡರ್ಗಳು ತಮ್ಮ ಸ್ಟಾಲ್ಗಳನ್ನು ಹಾಕ್ತಾರೆ. ಅದೇ ರೀತಿಯಾಗಿ ವಿವಿಧ ವಾಹನ ಡೀಲರ್ಗಳು ಸಹ ಎಲ್ಲ ಮಾಡೆಲ್ಗಳ, ಎಲ್ಲ ನಮ್ಮ ಮಾರುತಿ ಇರ್ಬೋದು, ಅಥವಾ ಟೊಯೋಟಾ ಇರ್ಬೋದು, ವೋಲ್ಕ್ಸ್ವ್ಯಾಗನ್ ಇರ್ಬೋದು, ಅಥವಾ ನಮ್ಮ ಹೋಂಡಾ ಇರ್ಬೋದು, ಸ್ಕೋಡಾ ಇರ್ಬೋದು. ಸೊ ಇದರಿಂದ ಎಲ್ಲ ಮ್ಯಾನುಫ್ಯಾಕ್ಚರರ್ಸು ಇಲ್ಲಿಂದ ತಮ್ಮ ಲೋಕಲ್ ಡೀಲರ್ಗಳ ಮುಖಾಂತರ ಸ್ಟಾಲ್ಗಳನ್ನು ಹಾಕೋದಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಈ ಸ್ಟಾಲ್ಗಳು MGM ಗ್ರೌಂಡ್ನಲ್ಲಿ ಇರುತ್ತೆ. ಮತ್ತು ವೆಹಿಕಲ್ಗಳಿಗೆಲ್ಲ ಫ್ರೀ ರೈಡ್, ಅವರೇನಾದರೂ ಟೆಸ್ಟ್ ಡ್ರೈವ್ ಮಾಡಬೇಕಂತ ಹೇಳಿದ್ರೆ ಡೀಲರ್ಗಳು ಫ್ರೀ ರೈಡನ್ನು ಅವರು ಒದಗಿಸ್ತಾರೆ. ಅದೇ ರೀತಿಯಾಗಿ ಬಿಲ್ಡರ್ಗಳು ಸಹ ತಮ್ಮ ಬೇರೆ ಬೇರೆ ಭಾಗಗಳಿದೆ. ಮಂಗಳೂರಲ್ಲಿದೆ, ಇಲ್ಲಿ ಉಡುಪಿಯಲ್ಲಿದೆ, ಸುಮಾರು ಸ್ಪಾಟ್ಗಳಲ್ಲಿ ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಮನೆ ಆಗಿರ್ಬೋದು, ಸೈಟ್ ಆಗಿರ್ಬೋದು. ಯಾರಾದರೂ ಗ್ರಾಹಕರು ಅದನ್ನು ವಿಸಿಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ಸಹ ಆ ಫೀಲ್ಡ್ ವಿಸಿಟಿಗೆ ಅಥವಾ ಪ್ರಾಜೆಕ್ಟ್ ವಿಸಿಟಿಗೆ ಸಹ ಅವರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಕೆನರಾ ಬ್ಯಾಂಕ್ ಪರವಾಗಿ ನಾವು ಈ ಎಲ್ಲ ಡೀಲರ್ಗಳಿಗೆ ಮತ್ತು ಬಿಲ್ಡರ್ಗಳಿಗೆ ವೇದಿಕೆಯನ್ನು, ಒಂದು ಪ್ಲಾಟ್ಫಾರ್ಮ್ ಒದಗಿಸೋದ್ರ ಜೊತೆಗೆ ಗ್ರಾಹಕರಿಗೆ ಮತ್ತು ಅವರಿಗೆ ಒಂದೇ ವೇದಿಕೆಯಲ್ಲಿ ವಿವಿಧ ಪ್ರಾಜೆಕ್ಟ್ಗಳಿಗೆ ಮಾಹಿತಿಯನ್ನು ನೀಡೋದ್ರ ಜೊತೆಗೆ ಅವರಿಗೆ ಸಾಲ ಸೌಲಭ್ಯಗಳನ್ನು ನೀಡೋದಕ್ಕೆ ನಾವು ಅಲ್ಲೇನೇ ಒಂದು ಪ್ರೊಸೆಸಿಂಗ್ ಸೆಂಟರ್ನ ಓಪನ್ ಮಾಡಿರ್ತೇವೆ. ತತ್ಕ್ಷಣಕ್ಕೆ ಅವ್ರು ಯಾರಿಗೆ ಸಾಲ ಗಾಡಿ ಇಷ್ಟ ಆಯಿತು ಅಂದರೆ ಗಾಡಿ ತೊಗೋಬೋದು. ಅವರಿಗೆಲ್ಲ ನಾವು ಮಿನಿಮಮ್ ಡಾಕ್ಯುಮೆಂಟ್ಸ್, ಅವರ ಆಧಾರ್ ಕಾರ್ಡು, ಅವ್ರ ಪ್ಯಾನ್ ಕಾರ್ಡು ಮತ್ತು ಅವರ ಆದಾಯ ತೋರಿಸುವಂಥ ಯಾವುದಾದ್ರೂ ಒಂದು ದಾಖಲಾತಿ ಇದ್ದರೆ ಆ ದಾಖಲೆ ಮುಖಾಂತರ ಅವ್ರು ಪ್ರೊಸೆಸ್ ಮಾಡಿ ಅಲ್ಲಿಂದ ತಕ್ಷಣಕ್ಕೆ ಸ್ಯಾಂಕ್ಷನ್ ಮಾಡಿಕೊಡುವಂಥ ವ್ಯವಸ್ಥೆಯೂ ಅಲ್ಲೇ ಇದೆ. ಸುದ್ದಿಗೋಷ್ಠಿಯಲ್ಲಿ ಡಿಜಿಎಂ ಮಹಾಮಾಯ ಪ್ರಸಾದ್, ಡಿಎಂ ಅರ್ಚನಾ, ಡಿಎಂ ಕೌಶಿಕ್ ರೆಡ್ಡಿ, ಸೀನಿಯರ್ ಮ್ಯಾನೇಜರ್ಗಳಾದ ಸೂರಜ್ ಆರ್ ಉಪ್ಪೂರು, ದುರ್ಗಾ ಪ್ರಸಾದ್ ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.